ಅನುಕ್ತ ಒಂದು ಹೊಸ ಕನ್ನಡ ಸಿನಿಮಾ ಬರ್ತಾ ಇದೆ. ಇದರ ಟ್ರೈಲರ್ ನೋಡಿದೆ ನಾನು. ಸೊ ಅಶ್ವಥ್ ಸ್ಯಾಮ್ಯಲ್ ಅಂತ ಅಂದ್ಕೊಂಡು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಒಂದು ಹೊಸ ಟೀಮ್ ಸೇರ್ಕೊಂಡು ಮಾಡಿದ್ದಾರೆ. ಆ್ಯಂಡ್ ಸಂಪತ್ ರಾಜ್ ಅವರು, ಅನುಪ್ರಭಾಕರ್ ಅವರು, ಸಂಗೀತ ಭಟ್ ಅವರು ಈ ಸಿನಿಮಾಗೆ ಆ್ಯಕ್ಟ್ ಮಾಡಿದ್ದಾರೆ. ಟ್ರೈಲರ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನನ್ನ ಪ್ರಕಾರ ಇದೊಂದು ಹೊಸ ಜಾನರ್ ಕನ್ನಡಕ್ಕೆ ಬರ್ತಾ ಇದೆ. ಆ್ಯಂಡ್ ವೆರಿ ಬ್ಯೂಟಿಫುಲಿ ಶೂಟ್ ಮಾಡಿದ್ದಾರೆ ಸಿನಿಮಾನ. ಒಂದು ಹೊಸ ತಂಡ ಅಂತ ಅನ್ಸಲ್ಲ, ವೆಲ್ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಸೇರಿಕೊಂಡು ಮಾಡಿರೋ ಫೀಲ್ ಇದೆ ಪ್ರತಿ ವಿಜುವಲಲ್ಲಿ. ಯೂಟ್ಯೂಬಲ್ಲಿ ಆಲ್ರೆಡಿ ಟ್ರೆಂಡಿಂಗ್ ಲಿಸ್ಟಿಗೆ ಬಂದಿದೆ ಇದು. ಸೊ ಈ ಟೀಮ್ ಒಳ್ಳೆಯದಾಗಲಿ. ಫೆಬ್ರವರಿ 1ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಇಂಥ ಸಿನಿಮಾಗಳನ್ನು ನೋಡಿ, ಇಂಥ ಸಿನಿಮಾಗಳು ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಬರೋದಕ್ಕೆ ನೀವು ಇಂಥ ಸಿನಿಮಾಗಳು ಸಪೋರ್ಟ್ ಮಾಡಿದರೆ ಮಾತ್ರ ಮುಂದೆ ಇಂಥ ಒಳ್ಳೆ ಪ್ರಯತ್ನಗಳು ನಡೆಯುತ್ತೆ. ಈ ತಂಡಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.